ಪರಿಸರ ಮತ್ತು ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಎಲೆಕ್ಟ್ರಿಕ್ ವಾಹನಗಳ ಮೊರೆ ಹೋಗ್ತಾ ಇವೆ. ಇಂತಹ ಹೊಸ ಮಾದರಿಯ ವಾಹನಗಳು ಮಂಗಳೂರಿಗೆ ದಾಂಗುಡಿ ಇಡ್ತಾ ಇದ್ದು ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಬ್ರ್ಯಾಂಡ್ಗಳ ವಾಹನಗಳು ರಸ್ತೆಗಿಳಿತಾ ಇವೆ. ಬಜಾಜ್ ಕಂಪನಿ ಪರಿಸರ ಸ್ನೇಹಿ ಆಟೋ ರಿಕ್ಷಾವನ್ನ ತಯಾರಿಸಿದ್ದು ಅದು ಇದೀಗ ಮಂಗಳೂರನ್ನ ಪ್ರವೇಶಿಸಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಟೋ ರಿಕ್ಷಾಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಬಜಾಜ್ ಆಟೋ ಕಂಪನಿಯು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನ ಪರಿಚಯಿಸಿದ್ದು ಅದನ್ನ ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಸಮಾರಂಭ ಇಂದು ಕುಳೂರಿನಲ್ಲಿರುವಂತಹ ಸುಪ್ರೀಂ ಆಟೋ ಡೀಲರ್ಸ್ ಶೋರೂಂನಲ್ಲಿ ನೆರವೇರಿತು. ಮಂಗಳೂರು ಪೊಲೀಸ್ ಕಮಿಷನರೇಟ್ನ ಟ್ರಾಫಿಕ್ ವಿಭಾಗದ ಎಸಿಪಿ ಗೀತಾ ಕುಲಕರ್ಣಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಬಂಟ್ವಾಳ ಆರ್ಟಿಒ ಚರಣ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕುಳಾಯಿ ಶಾಖೆಯ ಮ್ಯಾನೇಜರ್ ಕಿರಣ್ ಭಗತ್ ಅವರು ಅತಿಥಿಗಳಾಗಿದ್ದರು. ಬಜಾಜ್ ವಾಹನಗಳ ಅಧಿಕೃತ ಡೀಲರ್ ಆಗಿರುವಂತಹ ಸುಪ್ರೀಂ ಆಟೋ ಡೀಲರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆರೋರು ಕಿಶೋರ್ ರಾವ್, ಡೈರೆಕ್ಟರ್ ಆರೋರು ಅರ್ಜುನ್ ರಾವ್, ಪ್ರಭಾಕರ್ ರಾವ್, ಬಜಾಜ್ ಆಟೋ ಲಿಮಿಟೆಡ್ ಉಪಾಧ್ಯಕ್ಷ ಗೌರವ್ ರಾಥೋಡ್, ಸೇಲ್ಸ್ ವಿಭಾಗದ ರೀಜನಲ್ ಮ್ಯಾನೇಜರ್ ರಾಘವೇಂದ್ರ, ಬಜಾಜ್ ಫೈನಾನ್ಸ್ನ ಆಶೀಶ್ ದವೆ ಮುಂತಾದವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳು ಮತ್ತು ಸುಪ್ರೀಂ ಆಟೋ ಡೀಲರ್ಸ್ನ ಪ್ರಮುಖರು ಹಾಗೂ ಬಜಾಜ್ ಆಟೋ ಲಿಮಿಟೆಡ್ನ ಪ್ರಮುಖರು ಸೇರಿ ನೂತನ ಬಜಾಜ್ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನು ಅನಾವರಣ ಮಾಡಿದರು. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾವು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೊಂದು ಹೊಸ ಯುಗ ಅಂತ ಹೇಳ್ಬೋದು. ಸ್ಟಾರ್ಟ್ ಮಾಡ್ತಿರೋದು ಇವತ್ತು ಮಂಗಳೂರು ಕಡೆ. ಇವತ್ತು ನಾವು ಬೆಂಗಳೂರು ಸ್ಟಾರ್ಟ್ ಮಾಡಿಲ್ಲ, ಬೇರೆ ಯಾವುದೇ ಸಾಮಾನ್ಯ ಏನಾಗುತ್ತೆ ಅಂದರೆ ಬೇರೆ ಎಲ್ಲ ಕಂಪ್ನಿಯವರು ಸಮೇತ ಯಾವುದೇ ಒಂದು ಹೊಸ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಒಂದು ಕ್ಯಾಪಿಟಲ್ ಸಿಟಿ ಸ್ಟಾರ್ಟ್ ಮಾಡಬೇಕು. ಅದು ನಾವು ಚೇಂಜ್, ಯಾಕಂದರೆ ಇವತ್ತು ನಮ್ಮ ಒಂದು ಗ್ರಾಹಕರ ಒಂದು ಎಷ್ಟು ಒಂದು ಸಂತೃಪ್ತಿ ಇದೆ ಅಂತ ಹೇಳಿದ್ರೆ ನಾವು ಮತ್ತು ನಮ್ಮ ಬಾಸ್ ಅದೇ ಹೇಳೋದು, ಬೆಂಗಳೂರು ಬೇಡ ಇವತ್ತು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಆಟೋ ಡೀಲರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆರೋರು ಕಿಶೋರ್ ರಾವ್ ಸ್ವಾಗತಿಸಿ ಪ್ರಸ್ತಾವನೆಗೈದು ಭಾರತದ ರಸ್ತೆಯಲ್ಲಿ ಓಡಾಡುವಂತಹ ರಿಕ್ಷಾಗಳ ಪೈಕಿ ಬಜಾಜ್ ಕಂಪನಿಯ ರಿಕ್ಷಾಗಳು ಮುಂಚೂಣಿಯಲ್ಲಿವೆ. 1967ರಿಂದಲೂ ಸುಪ್ರೀಂ ಆಟೋ ಡೀಲರ್ಸ್ ಸಂಸ್ಥೆಯು ಬಜಾಜ್ ವಾಹನಗಳ ಡೀಲರ್ಶಿಪ್ ಅನ್ನು ಪಡೆದುಕೊಂಡಿದೆ ಎಂದರು. ಪ್ರಪ್ರಥಮವಾಗಿ ಮಂಗಳೂರಿನಲ್ಲಿ ಬಜಾಜ್ ಆಟೋ ಡೀಲರ್ಶಿಪ್ ಅನ್ನು ಪಡೆದುಕೊಂಡರು. ಅದಾದ ಮೇಲೆ ಶಿವಮೊಗ್ಗ, ಸಾಗರ್ ಹಾಗೂ ಮಂಗಳೂರಿನ 2ನೇ ಬಜಾಜ್ ಆಟೋ ಡೀಲರ್ಶಿಪ್ ಕೂಡ ನಮ್ಮ ಪ್ರಿನ್ಸಿಪಲ್ಸ್ ಆದ ಬಜಾಜ್ ಆಟೋ ಲಿಮಿಟೆಡ್ ಅವರು ನಮಗೆ ಕೊಟ್ಟುವುದು ನಮ್ಮ ದೊಡ್ಡ ಒಂದು ಕೊಡುಗೆ. ಬಜಾಜ್ ಆಟೋ ಲಿಮಿಟೆಡ್ ತಯಾರಿಸಿದ ವಾಹನಗಳು ಈಗ ದೇಶದ ಮೂಲೆ ಮೂಲೆಗಳಲ್ಲಿ ಓಡಾಡುತ್ತಿವೆ. ಏಕೆಂದರೆ ಅವು ಸಾರ್ವಜನಿಕ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರವಾಗಿವೆ. ಬಜಾಜ್ ಆಟೋದವರು ಮೈಗೂಡಿಸಿ ಬಂದ ಕಠಿಣ ಪರಿಶ್ರಮ, ವೈಜ್ಞಾನಿಕ ವಿಪುಲತೆ ಹಾಗೂ ಸೇವಾ ಮನೋಭಾವಗಳಿಂದಾಗಿ ಅವು ಶ್ರೇಯಸ್ಸಿನ ಕೊನೆ ಹಂತವನ್ನು ಮುಟ್ಟಿದಾರಂತ ಹೇಳಿದರು ಅದು ತಪ್ಪಾಗಲಾರದು. ಗ್ರಾಹಕರ ಹಿನ್ನೆಲೆ ಅವರ ಧೋರಣೆ, ಗ್ರಾಹಕರ ತೃಪ್ತಿ ಅವರ ಸಂಪತ್ತು. ಈಗಾಗಲೇ ಬಜಾಜ್ ಆಟೋ ಲಿಮಿಟೆಡ್ ಸಂಸ್ಥೆಯವರು ತಯಾರಿಸಿದ ವಾಹನಗಳು ನಮ್ಮ ದೇಶದಲ್ಲಿ 75 ಲಕ್ಷಕ್ಕಿಂತ ಜಾಸ್ತಿ ವಾಹನಗಳು ನಮ್ಮ ಗ್ರಾಹಕರು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ಉದ್ಘಾಟನೆಗೈದ ಎಸಿಪಿ ಗೀತಾ ಕುಲಕರ್ಣಿ ಮಾತನಾಡಿ, ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುವುದು ಇಂದಿನ ಅಗತ್ಯ. ಈ ನಿಟ್ಟಿನಲ್ಲಿ ಬಜಾಜ್ ಕಂಪನಿಯು ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನು ತಯಾರಿಸಿ ಮಂಗಳೂರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿರುವುದು ಶ್ಲಾಘನೀಯ ಎಂದರು. ಮಂಗಳೂರಿನಲ್ಲಿ ನಮಗೆ ಒಳ್ಳೆ ಸಂಸ್ಕೃತಿ ಜನರಿದ್ದಾರೆ.
ಸುಪ್ರೀಂ ಆಟೋ ಡೀಲರ್ಸ್ನ ಡೈರೆಕ್ಟರ್ ಆರೂರು ಅರ್ಜುನ್ ರಾವ್ ಮಾತನಾಡಿ, ಬಜಾಜ್ ಎಲೆಕ್ಟ್ರಿಕ್ ರಿಕ್ಷಾ 8.9 ವ್ಯಾಟ್ ಬ್ಯಾಟರಿಯನ್ನ ಹೊಂದಿದ್ದು, ಇದನ್ನ 1 ಬಾರಿ 3 ಗಂಟೆ ಕಾಲ ಚಾರ್ಜ್ ಮಾಡಿದ್ರೆ 178 ಕಿಲೋಮೀಟರ್ ಚಲಾಯಿಸಬಹುದು. ಆಟೋಮೆಟಿಕ್ ಗೇರ್ ಬಾಕ್ಸ್ ಕೂಡ ಇದೆ ಎಂದರು. ಬಜಾಜ್ ಎಲೆಕ್ಟ್ರಿಕ್ 3 ವೀಲರ್ ಆಟೋ ರಿಕ್ಷಾ ಸೌತ್ ಇಂಡಿಯಾದಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಮಂಗಳೂರಿನಲ್ಲಿ ಬಿಡುಗಡೆಯನ್ನು ಮಾಡಿದ್ದೇವೆ. ಈ ರಿಕ್ಷಾ ಮೇನ್ ಫೀಚರ್ಸ್ ಏನಂದರೆ 178 ಕಿಲೋಮೀಟರ್ಸ್ ಪರ್ ಚಾರ್ಜ್ ಅನ್ನು ಅವರು ನಮಗೆ ಹೇಳಿದ್ದಾರೆ. ಇಷ್ಟೊಂದು ಕಿಲೋಮೀಟರ್ಸ್ ರೇಂಜ್ ಬರುತ್ತದೆ. ಹಾಗೆ ಮೇನ್ ಫೀಚರ್ ಏನಂದರೆ ಇದರ ಬ್ಯಾಟ್ರಿ 8.9 ಕಿಲೋವ್ಯಾಟ್ಸ್ ಬ್ಯಾಟ್ರಿ. ಹಾಗೆ ಕೇವಲ 3 ಗಂಟೆಯಲ್ಲಿ ಫುಲ್ ಚಾರ್ಜನ್ನು ಮಾಡಿದರೆ ನಿಮಗೆ 178 ಕಿಲೋಮೀಟರ್ ಓಡಿಸ್ಬೋದು. ಇದೊಂದು ಫೀಚರ್, ಬಹಳ ಒಂದು ಒಳ್ಳೆ ಫೀಚರ್ ಬಜಾಜ್ನವರು ಕೊಟ್ಟಿದ್ದಾರೆ. ಬಜಾಜ್ ಆಟೋ ಲಿಮಿಟೆಡ್ನ ಸೇಲ್ಸ್ ವಿಭಾಗದ ರೀಜನಲ್ ಮ್ಯಾನೇಜರ್ ರಾಘವೇಂದ್ರ ಅವರು ಎಲೆಕ್ಟ್ರಿಕ್ ರಿಕ್ಷಾ ಬಜಾಜ್ RE E-Tech 9.0 ಇದರ ತಾಂತ್ರಿಕ ಮಾಹಿತಿ ನೀಡಿದರು. ದಕ್ಷಿಣ ಭಾರತದ ಪ್ರಪ್ರಥಮವಾಗಿ ನಾವು ಮಂಗಳೂರು ಮಾರ್ಕೆಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಏನು ಮಂಗಳೂರಲ್ಲಿ ಜನಗಳು ಸ್ವಲ್ಪ ಕಾನ್ಷಿಯಸ್ನೆಸ್ ತುಂಬ ಚೆನ್ನಾಗಿದೆ ಅವರಿಗೆ. ಎಲೆಕ್ಟ್ರಿಕ್ ವೆಹಿಕಲ್ E-Tech 9.0 ಅಂತೇಳಿ ಇದ್ರ ಫೀಚರ್ಸ್ ಏನಂತ ಹೇಳಿದ್ರೆ, ಫಸ್ಟಿಗೆ ಇದು ಬ್ಯಾಟ್ರಿ ಟೆಕ್ನಾಲಜಿ ಇಟ್ಸೆಲ್ಫ್ ಇಸ್ ಡಿಫ್ರೆಂಟ್. ಇದರಲ್ಲಿ 9 ಕಿಲೋವ್ಯಾಟ್ ಇದೆ ಬ್ಯಾಟ್ರಿ. ಒಂದು ಚಾರ್ಜಿಗೆ 178 ಕಿಲೋಮೀಟರ್. ಮೋಸ್ಟ್ಲಿ ಎಕ್ಸಿಸ್ಟಿಂಗ್ ಆಟೋ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪ್ಯಾಸೆಂಜರಲ್ಲಿ ಈ ರೇಂಜ್ ಎಲ್ಲೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಸೆಕೆಂಡು ಚಾರ್ಜರ್, ಬೇರೆ ವೆಹಿಕಲ್ ಇರ್ತಕ್ಕಂಥ ಡಿಫ್ರೆಂಟ್ ಆಗಿದೆ ಚಾರ್ಜರ್. ಯಾಕಂದರೆ ಚಾರ್ಜರ್ ಹೊರಗಡೆ ಕೊಂಡ್ರೆ ಅವಶ್ಯಕತೆ ಇಲ್ಲ. ಗಾಡಿ ಒಳಗಡೆ ಆದರೆ ಆನ್ ಬೋರ್ಡಲ್ಲೇ ಸಮೇತ ಬ್ಯಾಟ್ರಿ ಇದೆ. ಇದರಿಂದ ಸಮೇತ ಕಸ್ಟಮರ್ ಬಹಳಷ್ಟು ಅನುಕೂಲ ಆಗುತ್ತೆ. ಚಾರ್ಜರ್ ಡ್ಯಾಮೇಜ್ ಆಗೋದಿಲ್ಲ, ಥೆಫ್ಟ್ ಆಗ್ತಕ್ಕಂಥ ಚಾನ್ಸ್ ಇರೋದಿಲ್ಲ. ಬಹಳಷ್ಟು ಕನ್ವೀನಿಯೆಂಟ್ ಆಗುತ್ತೆ ಎಲ್ಲಿ ಚಾರ್ಜ್ ಮಾಡಬೇಕು ಅಂದರೆ. ಇದು ಸೆಕೆಂಡ್ ಅಡ್ವಾಂಟೇಜ್ ಇದೆ. ಥರ್ಡ್ ಇದರಲ್ಲಿ ಏನಂತ ಹೇಳಿದ್ರೆ, ಇದರಲ್ಲಿ 2 ಶಿಫ್ಟ್ ಗೇರ್ ಸಿಸ್ಟಮ್ ಇದೆ. ಇದರಲ್ಲಿ ಆಟೋಮೆಟಿಕ್ ಗೇರ್ ಸಿಸ್ಟಮ್ ಇದೆ. ಇದು ಬೇರೆ ಯಾವುದೋ ಒಂದು ವೆಹಿಕಲ್ ಸಿಗಲಿಕ್ಕಿಲ್ಲ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎನರ್ಜಿ ಬ್ಯಾಟ್ರಿಯಲ್ಲಿ ಪವರ್ ಲಾಸ್ ಆಗೋದಿಲ್ಲ. ಇದು ಒಂದು ಮೇನ್ ಫೀಚರ್ಸ್ ಇದೆ. 4 EV ಶಾಫ್ಟ್ ಇದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಡೈರೆಕ್ಟಾಗಿ ಪವರ್ ಏನಿದೆ ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ಅದು ಮೇಲೆ ಹೋಗ್ತದೆ. ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಪವರ್. ಜೊತೆಗೆ ಸಮೇತ ಮೇಂಟೆನೆನ್ಸ್ ಫ್ರೀ ಆಗಿರ್ತಕ್ಕಂಥದ್ದು. ಜೊತೆಗೆ ಇದು ಮಂಗಳೂರು ಅಂತ ಪ್ಲೇಸಲ್ಲಿ ಸ್ವಲ್ಪ ಗ್ರೇಡಿಯನ್ಸ್ ಹಿಲ್ ಅಪ್ಡೇಷನ್ಸ್ ಇರುತ್ತೆ. ಹೈಯೆಸ್ಟ್ ಗ್ರೇಡಬಿಲಿಟಿ ಅಂದರೆ ನೀವು 29 ಅಪ್ ಟು 29 ಡಿಗ್ರಿ ತನಕ ನೀವು ಗಾಡಿ ತೊಗೊಂಡೋಗ್ಬೋದು. ಅಕಸ್ಮಾತ್ ನಿಮ್ಮ ಹಿಲ್ ಸ್ಟೇಷನಲ್ಲಿ ಗಾಡಿ ಸ್ಟಾಪ್ ಆಯಿತು ಅಂದರೆ ಸಮೇತ ಹಿಂದೆ ಬರೋ ಅವಶ್ಯಕತೆ ಇಲ್ಲ, ಮತ್ತು ಹಾಗೆ ಮುಂದೆ ಹೋಗ್ತದೆ. ಅಷ್ಟು ಪವರ್ಫುಲ್ ತಕ್ಕಂಥ ಬ್ಯಾಟ್ರಿ ಇರ್ಬೋದು ಅಥವಾ ಟೆಕ್ನಾಲಜಿ ಇರ್ಬೋದು. ಸೊ ಹಾಗಾಗಿ ಬಜಾಜ್ನ ಹೇಗೆ ಮಂಗಳೂರು ಜನತೆ ಬಜಾಜ್ ಅಂದರೆ ಆಟೋ ರಿಕ್ಷಾ ಅಂದರೆ ಬಜಾಜ್ ಹೇಗೆ ನಮಗೆ ಇಲ್ಲಿವರೆಗೆ ಸಹಕಾರ ಕೊಟ್ಟಿದ್ದಾರೆ, ಹಾಗೆ ಸಮೇತ ಈ E-Tech ಸಮೇತ ವೆಹಿಕಲ್ಗೂ ಸಮೇತ ಸಹಕಾರವನ್ನು ಮುಂದುವರಿಸ್ತಿರ್ತಕ್ಕಂಥ ಭರವಸೆ ಇದೆ.